ಶಿರ್ತಾಡಿ ಹೊಸಮಾರು ರಸ್ತೆ ಅಗಲೀಕರಣ ಕಾಮಗಾರಿ ನಡೆಯುತ್ತಿದ್ದು ರಸ್ತೆ ಬದಿಯಲ್ಲಿರುವ ವಿದ್ಯುತ್ ಕಂಬಗಳನ್ನು ಸ್ಥಳಾಂತರಿಸಿಲ್ಲ. ಈಗ ಡಾಮರೀಕರಣ ಕಾಮಗಾರಿಯು ಆರಂಭಗೊಂಡಿದ್ದು ಕೂಡಲೇ ಕಂಬಗಳನ್ನು ಸ್ಥಳಾಂತರಿಸಬೇಕು ಮತ್ತು ದಾರಿದೀಪದ ಸಾಮಗ್ರಿಗಳಿಗೆ ಹಾನಿಯಾಗದಂತೆ ಎಚ್ಚರ ವಹಿಸಬೇಕು ಎಂದು ವಾಲ್ಪಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅರುಣ್ ಶೆಟ್ಟಿ ಅವರು ಮೆಸ್ಕಾಂ ಅಧಿಕಾರಿಗಳ ಗಮನಕ್ಕೆ ತಂದರು. ಶೀಘ್ರವೇ ಕಂಬಗಳನ್ನು ಸ್ಥಳಾಂತರಿಸುವುದಾಗಿ ಮೆಸ್ಕಾಂ ಸೆಕ್ಷನ್ ಆಫೀಸರ್ ಸತೀಶ್ ಉತ್ತರಿಸಿದರು. ಪಳಗಳ ಪರಿಸರದಲ್ಲಿ ವಿದ್ಯುತ್ ಸಮಸ್ಯೆಯಿಂದಾಗಿ ಕತ್ತಲಲ್ಲಿ ಕಾಲ ಕಳೆಯುವಂತಾಗಿದೆ. ಈ ಪರಿಸರಕ್ಕೆ ವಿದ್ಯುತ್ ಒದಗಿಸಬೇಕೆಂದು ಆ ಪ್ರದೇಶದ ನಾಗರಿಕರು ಬೇಡಿಕೆ ಸಲ್ಲಿಸಿದ್ರು. ವಿಷಯ ಪ್ರಸ್ತಾಪಿಸಿದ ರಾಜೇಶ್ ಕಡಲಕೆರೆ, ಈ ಸಬ್ ಸ್ಟೇಷನ್ನಿಂದ ನಗರಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುತ್ತಿದೆ. ಆದರೆ ಈ ಪರಿಸರಕ್ಕೆ ವಿದ್ಯುತ್ ಇಲ್ಲ. ಈಗ ಭೂಗತ ಕೇಬಲ್ ಅಳವಡಿಕೆಯ ಕೆಲಸ ನಡೆಯುತ್ತಿದ್ದು ಯಾವುದೇ ಮುಂಜಾಗ್ರತೆ ವಹಿಸುತ್ತಿಲ್ಲ. ಈ ನಿರ್ಲಕ್ಷ್ಯಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ರು. ಅಲ್ಲಿ ಒಂದು ಉರಿಯಲು ಹೋಗುವ ರೋಡ್ನಲ್ಲಿ ಒಂದು ವಿಶ್ವಕರ್ಮ ಆಚೆ ಎರಡು ಮನೆ ಮುಂಚೆದಲ್ಲೂ ನಮ್ಮ ಇದರಿಂದ ಹೋಗ್ತಿತ್ತು. 2 ವರ್ಷದ ಮುಂಚೆ ಒಳಗಡೆ ಇತ್ತು ಲೈನ್ ಎಲ್ಲ. ನಮ್ಮ ಮನೆಗಿಂತ ಮುಂಚೆದೆಲ್ಲ ಕಂಬ ತೆಗೆದು ರೋಡ್ ಸೈಡ್ ಆಗಿದ್ದಾರೆ. ನಮ್ದು ಒಂದು ಕಂಬ ಬಿಟ್ಟಿದ್ದಾರೆ. ಎಲ್ಲ ಆಂಗ್ಲರ್ ಕೊಟ್ಟಿದ್ದಾರೆ ಮಾರ್ಗ ಕ್ರಾಸ್ ಮಾಡಲಿಕ್ಕೆ. ಕೆಲಸ ಮಾಡಿ ಪಂಚಾಯತಿ ಪ್ರೆಸಿಡೆಂಟ್ಗೆ ಫೋನ್ ಮಾಡಿ ಮೆಸ್ಕಾಂ ಅಧಿಕಾರಿಗಳು ಈ ಬಗ್ಗೆ ಸಮರ್ಪಕ ಉತ್ತರ ನೀಡಲಿಲ್ಲ. ವಾಲ್ಪಾಡಿ ಉರಿಯಾಳದ ಪರಿಸರದಲ್ಲಿ ವಿದ್ಯುತ್ ಸಂಪರ್ಕವಿಲ್ಲದ ಹಲವು ಮನೆಗಳಿದ್ದು ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕೆಂದು ನಾಗರಿಕರೊಬ್ಬರು ಬೇಡಿಕೆಯನ್ನ ಸಲ್ಲಿಸಿದ್ರು. ದೀನ್ ದಯಾಳ್ ಯೋಜನೆಯಡಿ ಆ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಿರುವುದಾಗಿ ಸತೀಶ್ ಉತ್ತರಿಸಿದ್ರು. ತೊಡಾರು ಫಲ್ಕಿಯಲ್ಲಿ ಗೇರು ಮರಗಳ ನಡುವೆ ವಿದ್ಯುತ್ ತಂತಿಗಳನ್ನು ಎಳೆದಿದ್ದು ಗೇರು ಕೊಯ್ಯುವ ವೇಳೆ ಅನಾಹುತಗಳು ಉಂಟಾಗುವ ಅಪಾಯವಿದ್ದು ಅದರ ಲೈನ್ ಅನ್ನು ಬದಲಿಸಬೇಕು ಎಂದು ವಲೇರಿಯನ್ ಕುಟೀರ್ನ ಗಮನಕ್ಕೆ ತಂದರು. ವಾಲ್ಪಾಡಿ ಶಿರ್ತಾಡಿ ಭಾಗದ ಲೈನ್ಮೆನ್ಗಳು ರಾತ್ರಿ ಹಗಲೆನ್ನದೇ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು ಅವರನ್ನು ವರ್ಗಾಯಿಸಬಾರದು ಎಂದು ಅರುಣ್ ಶೆಟ್ಟಿ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ರು. ಇನ್ನು ಕಾವೂರು ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಸತೀಶ್ ಚಂದ್ರ ಹಾಗೂ ಮೆಸ್ಕಾಂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡ್ಬಿದ್ರೆ.